ಗೋವುಗಳನ್ನು ಕದ್ದು ಮಾಂಸ ಮಾಡಿ ಮಾರಾಟ ನಡೆಸಿ ಬಹಳಷ್ಟು ಕೇಸುಗಳನ್ನು ತನ್ನ ಹೆಸರಿನಲ್ಲಿ ದಾಖಲಿಸಿಕೊಂಡಿರುವ ವ್ಯಕ್ತಿಗೆ ಗ್ರಾಮ ಪಂಚಾಯತ್ ಸಾಗಾಟ ಮತ್ತು ಮಾರಾಟಕ್ಕೆ ಅನುಮತಿ ನೀಡಿದ್ದರ ವಿರುದ್ಧ ಆಕ್ರೋಶಗೊಂಡ ಹಿಂದೂ ಜಾಗರಣ ವೇದಿಕೆ ಸುಮಾರು 50 ಮಂದಿ ಕಾರ್ಯಕರ್ತರು ಪಡುಬಿದ್ರೆ ಗ್ರಾಮ ಪಂಚಾಯತ್ಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಪಡುಬಿದ್ರೆ ಹಾಗೂ ಕಾರ್ಕಳ ಠಾಣೆಗಳಲ್ಲಿ ಪಡುಬಿದ್ರೆ ಅಬ್ಬಾಸ್ ಗುಡ್ಡೆ ನಿವಾಸಿ ಇಬ್ರಾಹಿಂ ಎಂಬಾತನ ವಿರುದ್ಧ ಗೋವು ಕಳ್ಳತನದ ಬಗ್ಗೆ ಹಲವಾರು ಪ್ರಕರಣಗಳು ದಾಖಲಾಗಿವೆ. ಪಡುಬಿದ್ರೆ ವ್ಯಾಪ್ತಿಯಲ್ಲಿ ಅಕ್ರಮವಾಗಿ ದನ ಸಾಗಾಟ ನಡೆಸುವ ವೇಳೆ ಹಿಡಿದು ಪಡುಬಿದ್ರೆ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಈ ವೇಳೆ ಸಂಘಟನಾ ಪ್ರಮುಖರು ಮುಂದಿನ ದಿನದಲ್ಲಿ ಈ ಗೋವು ಕಳ್ಳತನ ಪರವಾನಗಿ ನವೀಕರಣ ಮಾಡದಂತೆ ಗ್ರಾಮ ಪಂಚಾಯತಿಗೆ ಲಿಖಿತ ಮನವಿಯನ್ನ ಸಲ್ಲಿಸಲಾಗಿತ್ತು. ಆದರೆ ಮನವಿಗೆ ಮಾನ್ಯತೆ ನೀಡದ ಬಿಜೆಪಿ ಬೆಂಬಲಿತ ಗ್ರಾಮ ಪಂಚಾಯತ್ನ ಕೆಲ ಸದಸ್ಯರ ವಿರೋಧದ ನಡುವೆಯೂ ಪರವಾನಗಿ ನವೀಕರಿಸಿದ್ದರ ವಿರುದ್ಧ ಸಿಡಿದ ಸಂಘಟನಾ ಪ್ರಮುಖರು ಗ್ರಾಮ ಪಂಚಾಯತ್ ಪಿಡಿಒ ಅವರನ್ನ ತರಾಟೆಗೆ ತೆಗೆದುಕೊಂಡು ಗ್ರಾಮ ಪಂಚಾಯತಿಗೆ ದನಗಳ ಸಾಗಾಟಕ್ಕೆ ಅನುಮತಿ ನೀಡುವ ಅವಕಾಶವೇ ಇಲ್ಲದಿರುವಾಗ ಅಕ್ರಮವಾಗಿ ನೀಡಿದ ಪರವಾನಗಿಯನ್ನ ತಕ್ಷಣವೇ ಅಮಾನತಿನಲ್ಲಿಟ್ಟು ಮುಂದಿನ ಸಾಮಾನ್ಯ ಸಭೆಯಲ್ಲಿ ರದ್ದುಗೊಳಿಸುವಂತೆ ಆಗ್ರಹಿಸಿದರು. ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಪಡುಬಿದ್ರೆ ಕಾಪು ಶಿರ್ವಾಯ್ಸೆಗಳು ಸಹಿತ ಸಿಬ್ಬಂದಿಗಳು ಅಹಿತಕರ ಘಟನೆಗಳು ನಡೆಯದಂತೆ ಬಂದೋಬಸ್ತ್ ನಡೆಸಿದರು. ಈ ಪ್ರತಿಭಟನೆಯಲ್ಲಿ ಪ್ರಮುಖವಾಗಿ ಹಿಂದೂ ಜಾಗರಣ ವೇದಿಕೆಯ ಜಿಲ್ಲಾಧ್ಯಕ್ಷ ಪ್ರಶಾಂತ್ ನಾಯಕ್, ಪ್ರಕಾಶ್ ಕುಕ್ಕೆಹಳ್ಳಿ, ಉಮೇಶ್ ನಾಯಕ್, ಗುರುಪ್ರಸಾದ್ ಸೂಡಾ, ಮೋಹನ್ದಾಸ್ ಪಣಿಯೂರು, ರಾಜೇಶ್ ಹುಚ್ಚಿಲ, ರಾಕೇಶ್ ಪ್ರಕಾಶ್ ಶೆಟ್ಟಿ ಪಾದಪೆಟ್ಟು, ಶಂಕರ್ ಕಂಚಿನಡ್ಕ ಮೊದಲಾದವರು ಭಾಗವಹಿಸಿದ್ರು.